ನಮಸ್ಕಾರ ಬಂದ್ರೆ ಯಾನಿಕ್ಲ ಪ್ರೀತಿದ ಸಂತೋಷ್ ಶೆಟ್ಟಿ ಪೊಲಳಿ ಎಂಕ ಮಸ್ತ್ ಪೆರ್ಮೆ ಆಪುಡು ಇನಿಕ್ ಅಜ್ಮಾನ್ ಡುಪ್ಪುನಂಚಿನ ಓವಲ್ ಗ್ರೌಂಡ್ ನಮ್ಮ ಪೆರ್ಮಿತ ನಮ್ಮ ಮೋಕ್ಯದ ನಮ್ಮ ಪ್ರೀತಿದ ಕರಾವಳಿ ಆಟೋ ವರ್ಕ್ಶಾಪ್ LLC ಅಂಚನೆ ಗ್ರೀನ್ ಡ್ರೀಮ್ LLC ರಮೇಶ್ ಪೂಜಾರಿ ಬೊಕ್ಕ ಕಿರಣ್ ಪೂಜಾರಿ ಮೊಕ್ಕಲ ಒಂಜಿ ಸಾರಥ್ಯದ ಯೋಂಜಿ ಪೊರ್ಲ ಗಂಟದ ಸಂಸ್ಥೆರ್ದು KPL ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂಡ ಕರಾವಳಿ ಪ್ರೀಮಿಯರ್ ಲೀಗ್ 2023 ಮಸ್ತ್ ಮಲ್ಲ ಮಟ್ಟಡ್ ಒಂಜಿ ಎಡ್ಮ ಕ್ರಿಕೆಟ್ ಟೀಮ್ ದೊಟ್ಟಿಗೆ ಆವೊಂದುಂಡು ಅಜ್ಮಾಂಡ ಓವಲ್ ಗ್ರೌಂಡ್ ಈ ಒಂಜಿ ಕೆಲವೇ ಕೊಡ್ತುಡು ದೀಪ ಪ್ರಚುರಣೆ ಮಲ್ತದು ಉದ್ಘಾಟನೆ ಆದ ಗಣ್ಯಾತಿ ಗಣ್ಯರ ಸಮ್ಮುಖಡು ಉದ್ಘಾಟನೆ ಒಂದುಂಡು ಈ ಒಂಜಿ ಕ್ರಿಕೆಟ್ ಪಂದ್ಯಾಟ ಕಾಂಡಿರ್ದು ಬಯ್ಯಮಟ್ಟ ನಡಪರಂಡು ಅಂಚನೆ ಮಾತೆಲ್ಲ ಏರ್ಪುರ ಪರಳಿ ಸಂತುಲಾಗ್ಸೋ ಯೂಟ್ಯೂಬ್ ಚಾನಲ್ ತೊಂದುಲ್ಲ ದಯಮಲ್ತು ಸಬ್ಸ್ಕ್ರೈಬ್ ಮಲ್ಪಳೆ ಸಪೋರ್ಟ್ ಮಲ್ಪಳೆ ಶೇರ್ ಮಲ್ಪಡೆ ಬಂದು ಈ ಮೂಲಕ ಭಿನ್ನ ಮಲ್ತೊಂದುಲ್ಲೆ ಸೋಲ್ ಮೇಲು ಥ್ಯಾಂಕ್ ಯು. Vice Captain Mr. Krishna, please come forward and take your flag on the stand. Anil Pujari from please come forward and take your flag on Mr. Pujari. Okay, let's go further. We are going to light the lamp and we are going to start officially. Pujari ಅವರ ಮಾಲಕತ್ವದ ಸಂಸ್ಥೆ ಕರಾವಳಿ ಆಟೋ ಇವತ್ತು ಸೀಸನ್ 1 ಕರಾವಳಿ ಪ್ರೀಮಿಯರ್ ಲೀಗ್ ಸೀಸನ್ 1 ಎರಡು ತಂಡಗಳ ಇವತ್ತು ಪಂದ್ಯಾಕೂಟ ಇವತ್ತು ಪಂದ್ಯಾಕೂಟ ಪ್ರಥಮ ದಿನದ ಪ್ರಥಮ ಪಂದ್ಯಾಕೂಟ ಇವತ್ತು ಮೈದಾನದಲ್ಲಿ ಸಾಗಲಿಕ್ಕಿದೆ. ದಯವಿಟ್ಟು ಈ ತಂಡದ 12 ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಟಗಾರರ ಹೆಸರನ್ನು ಇಲ್ಲಿ ನೀಡಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. అక్కడ ఉండు బాల్ మత మూల బాల్ దగ్గర రమేష్ బాల్ So it's a time of I would like to ball irthu idral show ball irthu bola kitti ball irthu boy kalke hoda let me call upon the captain. The captain, please come forward. I call you and captain, you ulta board.
फ्लैग देते हैं फ्लैग देते हैं Captain Mr. Puneet, please come forward and take the flag from Mr. Santosh Kumar Kalani. Vice Captain Mr. Krishna, please come forward and take your flag from Mr. Anil Pujari from please come forward and take the flag from Mr. Pujari. Okay, let's go further. We are going to light the flag, and we are going to start officially. ನಮಸ್ಕಾರ ಬಂಧುಲ ಯಾಂಡಿಕ್ಲ ಪ್ರೀತಿದ ಸಂತೋಷ್ ಶೆಟ್ಟಿ ಪೊಲಳಿ ಎಂಕ್ ಮಸ್ತ್ ಪೆರ್ಮೆ ಆವೊಂದುಂಡು ಇನಿಕೆ ಆನುಳ್ಳೆ ಓವಲ್ ಗ್ರೌಂಡ್ ಅಜ್ಮಾನ್ ಮುಲ್ಪ ನಮ್ಮ ಪೆರ್ಮೆದ ನಮ್ಮ ಮೋಕೆದ ಕರಾವಳಿ ಆಟೋ ವರ್ಕ್ಶಾಪ್ LLC ನಮ್ಮ ರಮೇಶ್ ಅನ್ನೆ ಸಾರಥ್ಯದ ಅಂಚನೆ ಗ್ರೀನ್ ಡ್ರೀಮ್ LLC ಕಿರಣ್ ಅನ್ನೆ ಸಾರಥ್ಯದ ಮಸ್ತ್ ಮಲ್ಲ ಮಟ್ಟದ KPL ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಬಂಡ ನಮ್ಮ ಮಸ್ತ್ ಮಟ್ಟದ ಕರಾವಳಿ ಪ್ರೀಮಿಯರ್ ಲೀಗ್ ನಡ್ತೊಂದುಂಡು ಎಡ್ಮ ಒಂಜಿ ಕ್ರಿಕೆಟ್ ಟೀಮ್ ಮುಲ್ಪ ಗೊಬ್ಬೆರುಂಡು ಮಸ್ತ್ ಜನ ಸೇರಿದೇರಿ ನನ್ನ ಕೆಲವು ಪಡ್ತುಡು ಇವೊಂದೊಂಜಿ ದೇವೇರ್ನ ದೀಪ ಪ್ರಜ್ವಲನ ಮೂಲಕ ಉದ್ಘಾಟನೆ ಆದ ಮಸ್ತ್ ಮಲ್ಲ ಮಟ್ಟಿಡು ಆ ಒಂದುಂಟು ಐಕೆ ನಮ್ಮ ಶುಭವಾಡೊಂದು ಕೊರೊಂದಿಲ್ಲ ಮಾತ ಟೀಮ್ ದಾಖಲೆಲ್ಲ ಆಲ್ ದಿ ಬೆಸ್ಟ್ ಕಂಗ್ರಾಚುಲೇಷನ್ ಪಣಂದು ನನ್ನಲಾತ್ ಅರೆಗೆ ಇಂಚಿನ ದಿನ ಮಲಮಲ್ಲ ಟೀಮ್ ಮ್ಯಾಚ್ ಮಲ್ಪನ ಅಂಚಿನ ಶಕ್ತಿ ದೇವರ ಕೊರಡೆ ಪೂರ ಗ್ರೌಂಡ್ ಒಂದು ತೋಚ್ಪಲ್ಲಿ ಮಸ್ತ್ ಮಲ್ಲ ಮಟ್ಟ ಟ್ರೋಫೀಸ್ ನಿಕ್ಲೆ ಬರ್ ತೋಜೊಂದುಂಡು ಟ್ರೋಫಿ ಕವರ್ ಅಂಚನೆ ಮೊರಾಣಿ ಇನಿಗ್ರೇಷನ್ ಆಗಿರ್ತಾನೆ ಟ್ರಾಫಿದ ಮಸ್ತ್ ತೂಂದುಲ್ಲ ನಿಕಲು KPL ಕರಾವಳಿ ಆಟೋ ವರ್ಕ್ಶಾಪ್ ತುಂಬ ಹೆಮ್ಮೆ ಆಗ್ತಾ ಇದೆ. ಕರಾವಳಿ ಆಟೋ ವರ್ಕ್ಶಾಪ್ ಮತ್ತು ಗ್ರೀನ್ ಡ್ರೀಮ್ LLCಯ ಒಂದು ಜಂಟಿ ಆಶ್ರಯದಲ್ಲಿ ಇವತ್ತು ಅಜ್ಮಾನ್ನ ಓವಲ್ ಗ್ರೌಂಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ KPL ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಕರಾವಳಿ ಪ್ರೀಮಿಯರ್ ಲೀಗ್ ಅಂತ 2023 ಒಂದು 8 ಕ್ರಿಕೆಟ್ ಟೀಮ್ಗಳು ಪಂದ್ಯಾಟದಲ್ಲಿ ಭಾಗವಹಿಸಲಿವೆ. ನಾವು ಎಲ್ಲ ಟೀಮ್ನವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೇವೆ. ಹಾಗೆ on behalf of your brother, the match between C Boys and Kerala. Now man the match, Prashant Pacho. Please come further and the man the match trophy.
Oval just play. Oval just play. Imdad Illu was born in Bangalore, Yalahanka. Studied in grade 12 in Muhammad Sharif School. At the age of 15, he started to play with Mighty and Al Bilal. He is married in the year 2019 and he have a wonderful one kid. Imad Illu was about bicycles and was mobile phones. This is Imad Illu, ladies and gentlemen, for you. ನಮಗೆ ಹೆಮ್ಮೆ ಆಗುತ್ತೆ ನಮ್ಮವರು ಎಷ್ಟು ಒಳ್ಳೆ ಹೆಸರು ಮಾಡಿದ್ರ ಮಾಹಿತಿ ಅಂತ ಕೂಡಲೇ ಬರುತ್ತೆ ಸಲ್ಲಿ ಇಲ್ಲು ಸ್ಯಾಂಡಿ ಎಲ್ಲ ಹುಡುಗರು ಬರ್ತಾರೆ ನಿಮಗೆ ದುಬೈ ಬಂದಿದ್ದೀರ ಸಲ್ಲಿನವರೇ ನಿಮಗೆ ದುಬೈ ವೆದರ್ ಹಿಂಗೆ ಆಗುತ್ತೆ ಮತ್ತೆ ನಿಮ್ಮ ಈ ಟೂರ್ನಮೆಂಟ್ ಬಗ್ಗೆ ಏನಾದರೂ ಒಂದು 2 ವರ್ಷ ಥ್ಯಾಂಕ್ ಯು ಸೋ ಮಚ್ ರಿವರ್ಸ್ ಮಾಂತ್ರಿಕ ಇಮ್ರಾನ್ ಕೋಟೇಶ್ವರ ಇಮ್ರಾನ್ ಮಾತಾಡ್ಬೇಕಾ ಬೇಡವಾ ಕುಂದಾಪುರ ಕನ್ನಡದಲ್ಲಿ 2 ಮಾತು ಏನ್ ಬೇಕಾದ್ರೂ ಮಾತಾಡೋದು ನನಗೊಂದು ದುಬೈಗೆ ಬಂದ್ರೆ ತುಂಬ ಲಕ್ಕಿ ಇಲ್ಲಿ ನಾನು ಆಡ್ತೀನಿ ಇಲ್ಲಿ ಟೂರ್ನಮೆಂಟ್ ತುಂಬ ಆಗ್ತಾರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇನ್ನೊಂದು ಆಟಗಾರ ಕುಂದಾಪುರ ಮೂಲದ ರಾಜಸಾಲಿ ಗ್ರಾಮ 6 ತಿಂಗಳ ಮುಂಚೆ ಮದುವೆ ಆಗಿದೆ ಅದರ ಬಗ್ಗೆ ಒಂದು ಮಾತುಗಳು ಸರ್ ಟೂರ್ನಮೆಂಟ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಹಾಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಎಲ್ಲ ಕರಾವಳಿ ಮೆಂಬರ್ಸ್ಗೆ ತುಂಬ ಥ್ಯಾಂಕ್ಸ್ ಮದುವೆ ಸರ್ ನನಗೆ ಫಸ್ಟ್ ಇಪ್ಪದಿಲ್ಲ ನಾನು ಎಂತ ಮಾತಾಡೋದಿಲ್ಲ ನನಗೆ ಖಾಲಿ 2 ಹಾಡು ಹೇಳಿಕೆ ಕೊಡಿ ಅದು ಏನಿಲ್ಲ ನಮ್ಮ ಈ ಟೂರ್ನಮೆಂಟ್ ಬಗ್ಗೆ ದುಬೈ ಬಗ್ಗೆ 2 Thank you so much. You are all the motivation to all our local players. Thank you so much.